ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರಡು ಗುರುವಾರ 51ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು. ಉನ್ನಾಲ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಪ್ರಾಣೀಶ್, ಶ್ರೀ ಗರೋಡಿ ಕ್ಷೇತ್ರದ ಅರ್ಚಕೆರೆ ಗುರುಪ್ರಸಾದ್ ಶಾಂತಿ ಬೊಕ್ಕ ಶ್ರೀಮತಿ ಹರಿನಾಕ್ಷಿ, ಶ್ರೀಮತಿ ಪ್ರಮೀಲಾ ಬೊಕ್ಕ ನಿತಿನ್, ಮಾಸ್ಟರ್ ಕುಶಿತ್ ಕೃಷ್ಣನಗರ ಕುಂಪಲ, ಯೋಗ ಗುರು ಬಾಳಪ್ಪ ಪೂಜಾರಿ ಕನ್ನೀರ್ತೋಟ ತುಡರ್ ಬೆಳಗಾಯರು. ಕನ್ನಡ ಮಾತೆಲ್ಲ ನನಸ್ಮಲ್ಪನಚನ ಹೊರತು ಪೂರ ಭಜನಾ ಮಂಡಲದಾಗಲ ಬೇತೆ ಬೇತೆ ಮಕ್ಕಳು ಬದಿ ಯೋಜಿ ಕ್ಷೇತ್ರದ ಭಜನಾ ಸೇವೆಯನ್ನು ಸಂದಾಯಿತ ಮಾಡ್ತಾರೆ. ಇಂದೇ ಯೋಜಿ ಭಜನಾ ಸೇವೆಯನ್ನು ನಡಪಾದಕರ ಭಜನಾ ಸತ್ಯನಾರಾಯಣ ಭಜನಾ ಮಂದಿರ ಪಕ್ಕಲಡಕ ಭಜನಾ ಭಜನಾ ಸೇವೆ ದೊಡ್ಡಗೂ ಸುರುಕಾದ ಈ ಕ್ಷೇತ್ರದ ಅಧಿಪತಿ ನೆಚ್ಚಿನ ಶ್ರೀ ದುರ್ಗಾ ಪರಮೇಶ್ವರ ದೇವರನ್ನ ಕೊಡಿಯನ್ನ ಮಾತೆಲ್ಲ ಸೇರೋದ ದೇವರನ್ನ ಪಾದಕ ಅಡ್ಡ ಬರೋದು ಇಂದೇ ಯೋಜಿ ನಂದಾದೀಪನ ಇಂಥ ಕಾರ್ಯಕ್ರಮ ಉಪಸ್ಥಿತ ನಚನ ಹಿರಿಯರ ರಚನ ಶ್ರೀ ಬಾಲಪ್ಪ ಪೂಜಾರಿ ಕನ್ನೀರ್ತೋಟ, ಯೋಗ ಪಟುವಾದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಾಜದ ಒಂಜಿ ಯೋಗ ಪಟುವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಬೇತೆ ಬೇತೆ ಕಡೆ ಯೋಗ ಗುರುಕುಲಾದ ಸಾರಸಾರ ಮಂದಿಗೆ ಜನ
ಪಕಲಡ್ಕ ಭಜಲ್ ಶ್ರೀ ಸತ್ಯನಾರಾಯಣ ಭಜನಾ ಮಂದಿರದ ಭಕ್ತ ವೃಂದದಗಳು ಭಜನಾ ಸೇವೆನೆ ನಡಪಾದು ಕುರಿಯರು.